ಓಂ ಕ್ಷಿಪ್ರಪ್ರಸಾದಾಯ ನಮೋ ಓಂ. ಓಂ ಗಂ ಗಣಪತಯೇ ನಮೋ ಓಂ. ಎಲ್ಲ ಸಾತ್ವಿಕ ಸಜ್ಜನ ಸದ್ಭಕ್ತರಿಗೆ ಶ್ರೀ ಗೌರಿ ಮಹಾಗಣಪತಿ ಹಬ್ಬದ ಶುಭಾಶಯಗಳು. ಶ್ರೀ ಮಹಾಗಣಪತಿ ಗೌರಿ ಅಮ್ಮನವರ ಪೂಜೆಯನ್ನು ಲಕ್ಷಾಂತರ ವರ್ಷಗಳಿಂದ ನಮ್ಮ ದೇಶದಲ್ಲಿ ಜಗತ್ತಿನಾದ್ಯಂತ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಗೌರಿ ಗಣೇಶ ಹಬ್ಬವನ್ನು ಸಾರ್ವಜನಿಕ ಉತ್ಸವವಾಗಿ ಮಾಡಿದ್ದು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕ್ ಅವರ ಯೋಚನೆ ಮತ್ತು ಆಲೋಚನೆ ಎರಡೂ ಸೇರಿಕೊಂಡು ಒಂದು ಸ್ವತಂತ್ರ ಸಂಗಮಕ್ಕೆ ಒಂದು ಪುಷ್ಟಿಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಹಬ್ಬವನ್ನು ಸಾರ್ವಜನಿಕ ಹಬ್ಬವಾಗಿ ಪರಿವರ್ತನೆ ಮಾಡಿದರು. ಈ ಸಂದರ್ಭದಲ್ಲಿ ತಿಲಕರನ್ನು ಕೂಡ ನೆನೆಸ್ಕೊಳ್ತಾ ಒಂದಿಷ್ಟು ಗಣಪತಿಯ ಹಬ್ಬದ ಬಗ್ಗೆ, ಗಣಪತಿಯ ವಿಚಾರಧಾರೆಗಳ ಬಗ್ಗೆ ಒಂದು ಚಿಂತನ ಮಂಥನವನ್ನು ಮಾಡೋಣ. ಶ್ರೀ ಮಹಾಗಣಪತಿ ನಮ್ಮೆಲ್ಲರ ಆರಾಧ್ಯ ದೇವ. ಅವನನ್ನು ಗಣನಾಯಕ ಅಂತ ನಾವು ಕರಿತೀವಿ. ಗಣನಾಯಕ ಅಂದರೆ ದೇವತೆಗಳ ಗಣಕ್ಕೆ ನಾಯಕ ಅವನು. ನಮ್ಮ ಇಂದ್ರಿಯ ಗಣಗಳಿಗೆ ನಾಯಕ ಅವನೇ ಗಣನಾಯಕ ಗಣಪತಿ. ನಾವು ಯಾವುದೇ ಹಬ್ಬವನ್ನು ಮಾಡಲಿ, ಪೂಜೆಯನ್ನು ಮಾಡಲಿ, ಅದರ ಹಿಂದೆ ಭಾರತೀಯ ಫಿಲಾಸಫಿಯಲ್ಲಿ ಒಂದು ಕಾನ್ಸೆಪ್ಟ್ ಇರುತ್ತೆ. ಆದರೆ ಇವತ್ತೇನಾಗಿದೆ, ಬರೀ ಆ್ಯಕ್ಷನ್ ಆಗಿ ಪರಿವರ್ತನೆ ಆಗಿ ಅದರ ಕಾನ್ಸೆಪ್ಟ್ ಮರ್ತು ಹೋಗ್ಬಿಟ್ಟಿದೆ. ಹಾಗಾಗಿ ಇವತ್ತು ನಾವು ಈ ಕಾನ್ಸೆಪ್ಟನ್ನು ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಇದು ಅಂತ ಅಂದ್ಕೊಂಡಿದ್ದೀವಿ. ಇದೊಂದು ಸುಂದರವಾದ ದೊಡ್ಡ ವೇದಿಕೆ. ಇಲ್ಲಿ ಗಣಪತಿಯ ಬಗ್ಗೆ, ಆ ಗಣಪತಿಯ ವಿಚಾರಧಾರೆಗಳ ಬಗ್ಗೆ ಒಂದಿಷ್ಟು ನಾವು ತಿಳ್ಕೊಳ್ಳಿಕ್ಕೆ